ವಿದ್ಯಾರ್ಥಿಗಳೇ, ನಾವು ಈ ದಿನ 9ನೇ ತರಗತಿಯ ಮಧ್ಯಬಿಂದು ಪ್ರಮೇಯ ಅಂತಕ್ಕಂಥದ್ದು ಚತುರ್ಭುಜಗಳು ಈ ಅಧ್ಯಾಯದಲ್ಲಿ ಮಧ್ಯಬಿಂದು ಪ್ರಮೇಯ ಅಂದರೆ ಏನಂತ ತಿಳ್ಕೊಂಡು ಅದ್ರ ಮೇಲೆ ನಾವು ಒಂದಷ್ಟು ಲೆಕ್ಕಗಳನ್ನ ಬಿಡಿಸ್ಕೊಳ್ಳೋಣ. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಒಂದು ತ್ರಿಭುಜ, ಇಲ್ಲಿ ಹೇಳಿಕೆ ಏನು ಹೇಳುತ್ತೆ ನೋಡ್ರಿ, ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು, ಅಂದರೆ ನೀವು ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಎರಡು ಬಾಹುಗಳ ಯಾವುದಾದ್ರೂ ಎರಡು ಬಾಹುಗಳ ಮಧ್ಯಬಿಂದುಗಳನ್ನ ತಗೊಂಡು ಸೇರಿಸಿದಾಗ ಆ ಸೇರಿಸುವ ರೇಖಾಖಂಡ ಮೂರನೇ ಬಾಹುವಿಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ. ಈಗ ಇಲ್ಲಿ ನೋಡ್ರಿ, ಇದು ಒಂದು ತ್ರಿಭುಜ ಎ ಬಿ ಸಿ ತಗೊಂಡಿದ್ದೀನಿ ನಾನು. ಈ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಮತ್ತು ಎ ಸಿ ಇವುಗಳ ಮಧ್ಯಬಿಂದುಗಳನ್ನ ಇ ಎಫ್ ಅಂತ ತೊಗೊಂಡಿದ್ದೀನಿ. ಆವಾಗ ಈ ಇ ಎಫ್ ಅನ್ನೋದು ಏನಾಗಿರುತ್ತಂತೆ, ಮೂರನೇ ಬಾಹುವಿಗೆ ಸಮಾಂತರ ಅಷ್ಟೇ ಅಲ್ಲದೆ ಅದರ ಅರ್ಧದಷ್ಟು ಕೂಡ ಇರುತ್ತೆ, ಬಿ ಸಿಯ ಅರ್ಧದಷ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೇ ತೊಗೊಬೇಕಂತಿಲ್ಲ, ನೀವು ಯಾವುದಾದ್ರೂ ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳು, ಈಗ ನೋಡ್ರಿ ನಾನು ಬೇಕಂದರೆ ಬಿ ಸಿಯ ಮಧ್ಯಬಿಂದು ಮತ್ತು ಎ ಸಿಯ ಮಧ್ಯಬಿಂದು ಅಂತ ಈ ರೀತಿ ಕೂಡ ತೊಗೊಬೋದು. ಇಲ್ಲೂ ಕೂಡ ನೀವು ಯಾವುದಾದ್ರೂ ಇ ಎಫ್ ಅಂತ ಬರ್ಕೊಂಡ್ರೆ ಇಲ್ಲೂ ಅಷ್ಟೇ ಈ ಇ ಎಫ್ ಅನ್ನೋದು ಎ ಬಿಯ ಅರ್ಧದಷ್ಟಿರುತ್ತೆ ಮತ್ತು ಎ ಬಿಗೆ ಸಮಾಂತರ ಆಗಿರುತ್ತೆ ಅಂತ ಕೂಡ ನಾವು ತಿಳ್ಕೊಬೋದು. ಸೊ ಅಷ್ಟೇ ಅಲ್ಲ, ಎ ಬಿ ಮತ್ತು ಬಿ ಸಿ ಇಷ್ಟಕ್ಕೆ ನಾವು ತೊಗೊಬೋದು ಅಂತಕ್ಕಂಥದ್ದಲ್ಲ. ನೀವು ಇಲ್ಲಿ ಇನ್ನೊಂದು ರೀತಿ ಕೂಡ ಈ ಚಿತ್ರವನ್ನು ಬರೆಯೋದಾದರೆ, ಈಗ ನೋಡ್ರಿ ಬಿ ಸಿಯ ಮಧ್ಯಬಿಂದು ಮತ್ತು ಎ ಬಿಯ ಮಧ್ಯಬಿಂದು ಈ ರೀತಿ ಕೂಡ ತೊಗೊಬೋದು. ಆವಾಗ ಇಲ್ಲಿ ಇ ಎಫ್ ಅಂತ ಬರೆದ್ರೆ ಇಲ್ಲೂ ಕೂಡ ಏನಾಗಿರುತ್ತೆ, ಈ ಇ ಎಫ್ ಅನ್ನೋದು ಎ ಸಿಗೆ ಮೂರನೇ ಬಾಹು ಇದಾಗುತ್ತೆ. ಅವಾಗ ಎ ಸಿಯ ಅರ್ಧದಷ್ಟು ಅಷ್ಟೇ ಅಲ್ಲದೆ ಎ ಸಿಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ ಅನ್ನೋದನ್ನು ಈ ಮಧ್ಯಬಿಂದು ಪ್ರಮೇಯ ಅಂತ ಕರಿತೀವಿ. ಸೊ ಹಾಗಾದರೆ ಪ್ರಮೇಯ 8.10 ಏನು ಹೇಳುತ್ತೆ ಅನ್ನೋದನ್ನು ಗಮನಿಸೋಣ. ಇಲ್ಲೂ ಅಷ್ಟೇ, ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನ ಮೂಲಕ ಯಾವುದಾದ್ರೂ ಒಂದು ತ್ರಿಭುಜವನ್ನು ನೀವು ತಗೊಂಡು ತ್ರಿಭುಜದ ಯಾವುದಾದ್ರೂ ಒಂದು ಬಾಹುವಿನ ಮಧ್ಯಬಿಂದುವಿನ ಮೂಲಕ ನೀವು ಎಳೆಯುವಂತಹ ರೇಖೆ ಮತ್ತೊಂದು ಬಾಹುವಿಗೆ ಏನಾಗಿರುತ್ತೆ, ಸಮಾಂತರವಾಗಿದ್ದು ಮೂರನೇ ಬಾಹುವನ್ನು ಅರ್ಧಿಸುತ್ತೆ. ಅಂದರೆ ನಾವೀಗೇನು ತಿಳ್ಕೊಂಡ್ವಲ್ಲ ಮಧ್ಯಬಿಂದು ಪ್ರಮೇಯ, ಅದೇ ಪ್ರಮೇಯವನ್ನು ಈ ರೀತಿ ಹೇಳಿಕೆಯಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾದರೆ ಈ ಹೇಳಿಕೆ ಮೇಲೆ ನಾವು ಲೆಕ್ಕಗಳನ್ನ ಬಿಡಿಸೋದಾದರೆ, ಸೊ ಇಲ್ಲಿ ಲೆಕ್ಕವನ್ನು ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಎ ಬಿ ಸಿಯಲ್ಲಿ. ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಎ ಬಿ, ಬಿ ಸಿ ಮತ್ತು ಎ ಸಿ ಇವುಗಳ ಮಧ್ಯಬಿಂದುಗಳನ್ನ ತಗೊಳ್ಳೋಣ. ಎ ಬಿದು ಡಿ ಅಂತ ತಗೊಳ್ಳೋಣ, ಬಿ ಸಿದು ಇ ಮತ್ತು ಎ ಸಿದು ಎಫ್. ಇಲ್ಲಿ ನೋಡ್ರಿ, ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನ ಮೂಲಕ ಅಂತ ಹೇಳಿದ್ದಾರೆ. ಅದೇ ಈ ಲೆಕ್ಕದಲ್ಲಿ ನಾವು ನೋಡೋದಾದರೆ ಮೂರು ಬಾಹುವಿಗೂ ಮಧ್ಯಬಿಂದು ಕೊಟ್ಟಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಏನು ಹೇಳ್ತಾರೆ, ಡಿ ಇ ಎಫ್ಗಳನ್ನು ಸೇರಿಸ್ರಿ ಅಂತಾರೆ. ಸೊ ಇಲ್ಲಿ ಸೇರಿಸ್ಕೊಂಡ್ರೆ ನೋಡ್ರಿ, ಅದು ಕೂಡ ಒಂದು ತ್ರಿಭುಜ ರೀತಿ ಕಾಣ್ತಾ ಇದೆ ನಮಗೆ. ಹಾಗಾದರೆ ಎ ಬಿ ಸಿಯು 4 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಂದು ತೋರಿಸಿ. ಅಂದರೆ ಈಗ ದತ್ತ ತ್ರಿಭುಜ ಏನಾಗುತ್ತೆ, ನೀವು ಈ ರೀತಿ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಈ ದತ್ತ ತ್ರಿಭುಜ ನೋಡ್ರಿ, ಇಲ್ಲಿ 1 2 3 4 ತ್ರಿಭುಜಗಳಾಗಿದೆ. ಜೊತೆಗೆ ಈ ದೊಡ್ಡ ತ್ರಿಭುಜ ಸೇರಿಸಿದ್ರೆ 5 ತ್ರಿಭುಜ ಸಿಗುತ್ತೆ ನಿಮಗೆ. ಹಾಗಾದರೆ ಇಲ್ಲಿ ನೀವೇನನ್ನು ಸಾಧಿಸ್ಬೇಕಂದ್ರೆ, ಈ ಒಳಭಾಗದಲ್ಲಿ 4 ತ್ರಿಭುಜಗಳಿವೆ, ಅವು ಎ ಬಿ ಸಿಯ 4 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸ್ತಾ ಇದೆ ಅನ್ನೋದನ್ನು ತೋರಿಸ್ರಿ ಅಂತ ಹೇಳ್ತಾರೆ. ಸೊ ಹೇಗೆ ತೋರಿಸ್ಬೋದಂದರೆ, ಮೊದಲನೇದಾಗಿ ನಾವು ತೊಗೊಂಡಿರೋ ದತ್ತ ತ್ರಿಭುಜ ಯಾವುದು, ಎ ಬಿ ಸಿ. ಅದರ ಮಧ್ಯಬಿಂದುಗಳು ಹೇಗೆ ತೊಗೊಂಡಿದ್ದೀವಿ, ಎ ಬಿಗೆ ಡಿ ಅಂತ ತೊಗೊಂಡಿದ್ದೀವಿ, ಬಿಗೆ ಇ ಅಂತ ತೊಗೊಂಡಿದ್ದೀವಿ, ಎ ಸಿಗೆ ಎಫ್ ಅಂತ ತೊಗೊಂಡಿದ್ದೀವಿ. ಅದನ್ನು ಇಲ್ಲಿ ಬರ್ಕೊಂಡಿರೋದು ಎ ಬಿ ಮತ್ತು ಬಿ ಸಿಯ ಬಿಂದುಗಳು ಡಿ ಇ ಅಂತ ಫಸ್ಟಿಗೆ ತೊಗೊಂಡಾಗ ಒಂದೊಂದನ್ನೇ ತೊಗೊಳೋದಾದರೆ, ಮೊದಲಿಗೆ ಈ ಡಿ ಎಫ್ ಅಷ್ಟೇ ತೊಗೊಂಡಾಗ ನಿಮಗೆ ಏನು ಗಮನಿಸ್ತೀರಾ, ಡಿ ಎಫ್ ಅನ್ನೋದು ಮೂರನೇ ಬಾಹುವಿಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ ಅಂತ ಕೂಡ ನೀವಿಲ್ಲಿ ತಿಳ್ಕೊಬೋದು. ಡಿ ಎಫ್ ಅನ್ನೋದು ಬಿ ಸಿಗೆ ಸಮಾಂತರವಾಗಿರುತ್ತೆ. ಹಾಗಾದರೆ ನೀವು ಇ ಎಫ್ ಅನ್ನೋದನ್ನು ತಗೊಂಡ್ರೆ ಈ ಇ ಎಫ್ ಅನ್ನೋದು ಎ ಬಿಗೆ ಸಮಾಂತರ ಆಗಿರುತ್ತೆ.
ಅದೇ ರೀತಿ ಡಿ ಇ ತಗೊಂಡ್ರೆ ಡಿ ಇ ಯಾವುದಕ್ಕೆ ಎ ಸಿಗೆ ಸಮಾಂತರ ಆಗಿರುತ್ತೆ. ಯಾವುದರಿಂದ? ಮಧ್ಯಬಿಂದು ಪ್ರಮೇಯದ ಪ್ರಕಾರ ಅಂತ ತಗೊಬೋದು. ಹಾಗಾದರೆ ಅಲ್ಲಿ ಬರ್ತಕ್ಕಂತಹ ಚತುರ್ಭುಜಗಳನ್ನ ನೀವು ಗಮನಿಸೋದಾದರೆ ಮೊದಲನೇದಾಗಿ ಎ ಡಿ ಇ ಎಫ್ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ರಿ, ಇಲ್ಲಿ ಚತುರ್ಭುಜಗಳು ಕೂಡ ಕಾಣುತ್ತೆ. ಎ ಡಿ ಇ ಎಫ್ ಅಂತಕ್ಕಂಥ ಚತುರ್ಭುಜ, ಆಮೇಲೆ ಬಿ ಡಿ ಎಫ್ ಇ ಅಂತಕ್ಕಂಥದ್ದು, ಬಿ ಡಿ ಎಫ್ ಇ ಅಷ್ಟೇ ಅಲ್ಲದೆ ಡಿ ಎಫ್ ಇ ಸಿ, ಇವು ಇಷ್ಟು ಚತುರ್ಭುಜಗಳು ಸಮಾಂತರ ಚತುರ್ಭುಜಗಳಾಗಿರ್ತಾವಲ್ವ. ಸೊ ಹಾಗಾದರೆ ಸಮಾಂತರ ಚತುರ್ಭುಜ ಬಿ ಡಿ ಇ ಎಫ್ ಇದರ ಕರ್ಣ ಯಾವುದಾಗಿದೆ? ಡಿ ಇ. ಈಗ ನೋಡ್ರಿ, ಇನ್ನೊಂದ್ಸಲ ನಾವು ಗಮನಿಸೋದಾದರೆ 4ರಲ್ಲಿ ಯಾವುದಾದ್ರೂ ಒಂದು ಸಮಾಂತರ ಚತುರ್ಭುಜ ತೊಗೊಳೋದಾದರೆ ನಾನು ಬಿ ಡಿ ಇ ಎಫ್ ಅಂತ ತೊಗೊಳೋದಾದರೆ ಇದರ ಕರ್ಣ ಯಾವುದಾಗುತ್ತೆ? ಇಲ್ಲಿ ಡಿ ಇ ಅಂತ ತಗೊಂಡಾಗ ಇಲ್ಲಿ 2 ಸರ್ವಸಮ ತ್ರಿಭುಜಗಳನ್ನು ಕಾಣ್ಬೋದು ನಾವು. ಯಾವುದು? ಬಿ ಡಿ ಇ ಮತ್ತು, ಯಾಕಂದರೆ ಒಂದು ಸಮಾಂತರ ಚತುರ್ಭುಜದ ಒಂದು ಕರ್ಣ ಆ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಅನ್ನೋದು ನಮಗೆ ಗೊತ್ತಲ್ವ, ಅದರ ಆಧಾರದ ಮೇಲೆ ಬರಿಬೋದು. ಸೊ ಅದೇ ರೀತಿ ಇಲ್ಲಿ ನೀವು ಇನ್ನೊಂದು ತ್ರಿಭುಜ ತೊಗೊಳೋದಾದರೆ ಡಿ ಎ ಎಫ್ ಅಂತಕ್ಕಂಥದ್ದು ಎಫ್ ಇ ಡಿಗೆ ಸರ್ವಸಮ. ಅದೇ ರೀತಿ ಇ ಎಫ್ ಸಿ ಅನ್ನೋ ತ್ರಿಭುಜ ಎಫ್ ಇ ಡಿಗೆ ಸರ್ವಸಮ. ಹಾಗಾದರೆ ಕೊಟ್ಟಿರೋ ದತ್ತ ತ್ರಿಭುಜ ಎ ಬಿ ಸಿಯು 4 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಮುಂದಿನ ಲೆಕ್ಕಕ್ಕೆ ಬರೋಣ. ಇಲ್ಲಿ ನೋಡ್ರಿ, ಎಲ್ ಎಮ್ ಮತ್ತು ಎನ್ 3 ಸಮಾಂತರ ರೇಖೆಗಳನ್ನು ಯಾವುದು? ಪಿ ಕ್ಯೂ ಅಂತಕ್ಕಂಥ ಛೇದಕಗಳು ಛೇದಿಸ್ತಾ ಇದ್ದಾವಂತೆ. ಇಲ್ಲಿ ನೋಡ್ರಿ, ಎಲ್ ಎಮ್ ಎನ್ ಒಂದಕ್ಕೊಂದು 3 ಕೂಡ ಸಮಾಂತರವಾಗಿದ್ದಾವಂತೆ. ಇಂತಹ ಸಮಾಂತರವಾಗಿರೋ ರೇಖೆಗಳನ್ನು ಇಲ್ಲಿ ಛೇದಕಗಳು ಯಾವ್ಯಾವು? ಪಿ ಮತ್ತು ಕ್ಯೂ 2 ಛೇದಕಗಳು ಛೇದಿಸ್ತಾ ಇದ್ದಾವೆ. ಹಾಗಾದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಪಿ ಮೇಲೆ ಎಲ್ ಅಂತಕ್ಕಂಥದ್ದು, ಪಿ ಮೇಲೆ ಎಲ್ ಮತ್ತು ಎಮ್ ಮತ್ತು ಎನ್ಗಳು ಏನಂತ ತಗೊಂಡಿದ್ದಾರಂತೆ? ಎ ಬಿ ಬಿ ಸಿ ಸಮಛೇದಕಗಳನ್ನು ಉಂಟು ಮಾಡ್ತಾ ಇದ್ದಾವಂತೆ. ಹಾಗಾದರೆ ಎಲ್ ಎಮ್ ಎನ್ಗಳು ಕ್ಯೂ ಮೇಲೂ ಸಹ ಸಮಛೇದಕಗಳನ್ನ ಉಂಟು ಮಾಡ್ತವೆ ಅಂತ ತೋರಿಸ್ರಿ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಈ ಪಿ ಅಂತಕ್ಕಂಥ ಛೇದಕ ಈ ಎಲ್ ಎಮ್ ಎನ್ ಇವನ್ನ ಎ ಬಿ ಬಿ ಸಿಯಲ್ಲಿ ಸಮಛೇದಕಗಳಾಗಿ ವಿಭಾಗಿಸಿದರೆ ಕ್ಯೂ ಅನ್ನೋದು ಕೂಡ ಸಮಛೇದಕ್ಕಾಗಿ ವಿಭಾಗಿಸುತ್ತೆ ಅಂತ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಮಾಡ್ಬೋದು ಮಕ್ಕಳ? ಇಲ್ಲಿ ನಾವು ಮೊದಲನೇದಾಗಿ ಅವ್ರು ಕೊಟ್ಟಿರೋ ಪ್ರಕಾರ ಸಮಛೇದಕಗಳು ಯಾವ್ಯಾವು? ಎ ಬಿ ಅನ್ನೋದು ಬಿ ಸಿಗೆ ಸಮ ಅಂತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾವೀಗ ಇನ್ನೊಂದು ಯಾವ ರೀತಿ ತಗೊಬೋದು? ಡಿ ಇ ಅನ್ನೋದು ಇ ಎಫ್ ಅಂತೇಳಿ ಸಾಧಿಸಬೇಕಾಗಿದೆ ಅಲ್ವಾ. ಅದನ್ನು ತಗೊಳೋದಾದರೆ ಎಮ್ ರೇಖೆಯನ್ನು ಜಿ ಬಿಂದುವಿನಲ್ಲಿ ಛೇದಿಸುವಂತೆ, ಅಂದರೆ ನಾವಿಲ್ಲಿ ಒಂದು ರಚನೆ ಮಾಡ್ಕೊಬೇಕು. ಎಮ್ ಅಂತಕ್ಕಂತಹ ಒಂದು ರೇಖೆಯನ್ನು ಏನು ಮಾಡ್ತಾಯಿದ್ದೀವಿ ನಾವು? ಆ ರೇಖೆಯನ್ನು ಜಿ ಬಿಂದುವಿನಲ್ಲಿ ಛೇದಿಸುವಂತೆ ಇಲ್ಲಿ ನಾವೇನು ಮಾಡಿದ್ದೀವಿ? ಎ ಇಂದ ಎಫ್ಗೆ ಒಂದು ರೇಖೆಯನ್ನು ಎಳ್ಕೊಬೇಕಾಗುತ್ತೆ. ಸೊ ಹಾಗಾದರೆ ಇದು ಅರ್ಥ ಆಗಿದೆ ಅಲ್ವಾ. ಹಾಗಾದರೆ ಈಗ ಎಳೆದ್ಮೇಲೆ ಏನಾಗುತ್ತೆ ನೋಡ್ರಿ, ಅಲ್ಲಿ ಎ ಎಫ್ ತ್ರಾಪಿಜ್ಯವನ್ನು ಉಂಟು ಮಾಡುತ್ತೆ. ಯಾವ ತ್ರಾಪಿಜ್ಯ ಅದು? ಎ ಸಿ ಎಫ್ ಡಿ ಅಂತಕ್ಕಂತಹ ಒಂದು ತ್ರಾಪಿಜ್ಯ. ಗಮನಿಸ್ರಿ, ಎ ಸಿ ಎಫ್ ಡಿ ತ್ರಾಪಿಜ್ಯ ಅಂದರೆ ಅಲ್ಲಿ ಏನಾಗಿರುತ್ತೆ? ಯಾವುದಾದರೂ ಒಂದು ಜೊತೆ ಅಭಿಮುಖ ರೇಖೆಗಳು ಏನಾಗಿರುತ್ತೆ? ಸಮಾಂತರ ಆಗಿದ್ದಾವೆ. ಸೊ ಹಾಗಾಗಿ ಎ ಸಿ ಎಫ್ ಡಿ ಅನ್ನೋ ತ್ರಾಪಿಜ್ಯವನ್ನು ಉಂಟು ಮಾಡ್ತಾ ಇದೆ ಈ ಎ ಎಫ್ ಅಂತಕ್ಕಂಥದ್ದು ಅಂತ ನೀವು ಗಮನಿಸೋದಾದರೆ. ಸೊ ಆವಾಗ ಆ ತ್ರಾಪಿಜ್ಯದಲ್ಲಿ ನೀವು ಏನನ್ನು ಗಮನಿಸ್ತೀರ ಅನ್ನೋದನ್ನು ನೋಡ್ರಿ, ತ್ರಿಭುಜಗಳನ್ನ ಗಮನಿಸ್ಬೋದು. ಯಾವ್ಯಾವುದು ಅಂದರೆ ಇಲ್ಲಿ ಕರ್ಣ ಎಳೆದಿರೋದ್ರಿಂದ 2 ತ್ರಿಭುಜ ಬರುತ್ತೆ. ಎ ಸಿ ಎಫ್ ಅನ್ನೋದು ಮತ್ತು ಎ ಡಿ ಎಫ್ ಅನ್ನೋ 2 ತ್ರಿಭುಜ ಬರುತ್ತೆ. ಸೊ ಅವನ್ನ ತ್ರಿಭುಜಗಳಾಗಿ ವಿಭಾಗಿಸ್ತಾ ಇದೆ. ಹಾಗಾದರೆ ಎ ಸಿ ಎಫ್ನಲ್ಲಿ ಇಲ್ಲಿ ನೋಡ್ರಿ, ಎ ಸಿ ಎಫಲ್ಲಿ ನೀವು ಗಮನಿಸೋದಾದರೆ ಎ ಸಿಯ ಮಧ್ಯಬಿಂದು ಬಿ ಅಂತ ತಗೊಳೋದಾದರೆ ನಾವು ಅಲ್ಲೇನಾಗಿದೆ? ಹಾಗಾದರೆ ಎ ಬಿ ಅನ್ನೋದು ಬಿ ಸಿಗೆ ಸಮ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯೇ ಬಿ ಜಿ ಅನ್ನೋದು 3ನೇ ಬಾಹುಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ ಅಂತ ಕೂಡ ನಾವು ತಿಳಿಸ್ಬೋದು. ಹಾಗಾದರೆ ಎ ಎಫ್ನ ಮಧ್ಯಬಿಂದು ಯಾವುದಾಗಿರುತ್ತೆ? ಜಿ. ಈಗ ಅದ್ರ ಮೇಲೆ ಕೂಡ ನಾವು ಬರಿಬೋದು.
ಈಗ ಇನ್ನೊಂದು ತ್ರಿಭುಜ ಎ ಎಫ್ ಡಿ ಯಲ್ಲೂ ಅದೇ ರೀತಿ ಬರೆಯೋದಾದರೆ ಎಫ್ ಡಿ ಇ ಅನ್ನೋದು ಇ ಎಫ್ಗೆ ಏನಾಗಿರುತ್ತೆ ಸಮ ಅಂತರದಲ್ಲಿರುತ್ತೆ. ಯಾಕಂದರೆ ಇ ಅನ್ನೋದು ಮಧ್ಯಬಿಂದು ಆದರೆ ಆವಾಗ ಜಿ ಇ ಅನ್ನೋದು ಮೂರನೇ ಬಾಹು ಯಾವುದು ಎ ಡಿಗೆ ಸಮಾಂತರ ಆಗಿರುತ್ತೆ ಅಂತ ಹೇಳ್ಬೋದು. ಆವಾಗ ನಾವು ಡಿ ಇ ಅನ್ನೋದು ಇ ಎಫ್ಗೆ ಸಮ ಅಂತ ಹೇಳ್ಬೋದು. ಹಾಗಾದರೆ ಎಲ್ ಎಮ್ ಎನ್ ರೇಖೆಗಳು ಕ್ಯೂ ರೇಖೆ ಮೇಲೂ ಕೂಡ ಸಮಛೇದಕವನ್ನು ಉಂಟು ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ಇದರಿಂದ ಗಮನಿಸ್ಬೋದು. ನೆಕ್ಸ್ಟ್ ನಾವು 8.2 ಈ ಒಂದು ಅಭ್ಯಾಸದ ಲೆಕ್ಕದ ಮೊದಲನೇ ಲೆಕ್ಕವನ್ನು ಬಿಡಿಸ್ಕೊಳ್ಳೋಣ. ಎ ಬಿ ಸಿ ಡಿ ಒಂದು ಚತುರ್ಭುಜ, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡ್ರಿ, 4 ಬಾಹುಗಳ ಒಂದು ಮಧ್ಯಬಿಂದುಗಳನ್ನ ಕೊಟ್ಟಿದ್ದಾರೆ. ಎ ಬಿ ಅಂತಕ್ಕಂತಹ ಬಾಹುವಿನ ಮಧ್ಯಬಿಂದು ಪಿ, ಬಿ ಸಿದು ಕ್ಯೂ ಮತ್ತು ಡಿ ಸಿದು ಆರು, ಡಿ ಎದು ಎಸ್ ಆದರೆ ನೀವೇನನ್ನು ಅಷ್ಟೇ ಅಲ್ಲದೆ ಕರ್ಣ ಕೂಡ ತಗೊಳ್ರಿ ಅಂತ ಹೇಳಿದ್ದಾರೆ. ಎ ಸಿ ಕರ್ಣ ಕೂಡ ಇದೆ ಅಂದಾಗ ಆವಾಗ ನೀವೇನನ್ನು ಸಾಧಿಸಬೇಕು, ಮೊದಲನೇದಾಗಿ ಈ ಎಸ್ ಆರ್ ಅಂತಕ್ಕಂಥದ್ದು ಏನಿದೆಯಲ್ಲ, ಎಸ್ ಆರ್ ಅನ್ನೋದು ಪಿ ಕ್ಯೂಗೆ ಸಮಾನಾಂತರ ಅಂಥೇಳಿ ಸಮ ಅಂಥೇಳಿ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಎಸ್ ಆರ್ ಅನ್ನೋದು ಎ ಸಿಗೆ ಸಮಾಂತರ. ಮೊದಲನೇ ಲೆಕ್ಕ ನಾವು ಗಮನಿಸೋದಾದರೆ ಎಸ್ ಆರು ಎ ಸಿಗೆ, ಎಸ್ ಆರ್ ಅನ್ನೋದು ಎ ಸಿಗೆ ಸಮಾನಾಂತರ. ಅಷ್ಟೇ ಅಲ್ಲದೆ ಎಸ್ ಆರ್ ಅನ್ನೋದು ಎ ಸಿಯ ಅರ್ಧದಷ್ಟು ಇರುತ್ತೆ ಅಂತ ಹೇಳ್ರಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ, ಪಿ ಕ್ಯೂ ಕೂಡ ಎಸ್ ಆರಿಗೆ ಸಮ ಇರುತ್ತೆ ಅಂತ ತೋರಿಸ್ರಿ ಅಂದಿದ್ದಾರೆ. ಅಷ್ಟೇ ಅಲ್ಲದೆ ಪಿ ಕ್ಯೂ ಆರ್ ಎಸ್ ಅನ್ನೋ ಒಂದು ಚತುರ್ಭುಜ ನೀವೇನು ನೋಡ್ತಾ ಇದ್ದೀರಾ ಅದು ಒಂದು ಸಮಾಂತರ ಚತುರ್ಭುಜ ಅಂತ ತೋರಿಸ್ರಿ. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಬೇಕಂದ್ರೆ ನಮಗೆ ಎಸ್ ಆರ್ ಅನ್ನೋದು ಎ ಸಿಗೆ ಸಮಾಂತರ ಅದರ ಅರ್ಧದಷ್ಟು ಅಂದರೆ ನಾವಿಲ್ಲಿ ಯಾವ ತ್ರಿಭುಜ ತೊಗೊಬೇಕು ನೋಡ್ರಿ, ಎ ಡಿ ಸಿ ತೊಗೊಬೇಕಲ್ವಾ. ಸೊ ಇಲ್ಲಿ ಗಮನಿಸ್ರಿ ಮಕ್ಕಳ, ಎ ಸಿ ಕರ್ಣದಿಂದ ಈ ರೀತಿ ರಚನೆ ಮಾಡಿದರೆ ಎ ಡಿ ಸಿ ತ್ರಿಭುಜ ಸಿಗುತ್ತೆ. ಹಾಗಾದರೆ ಎ ಡಿ ಸಿ ತ್ರಿಭುಜದಲ್ಲಿ ನಾವೇನು ತೊಗೊಂಡಿದ್ದೀವಿ, ಎ ಡಿಯ ಮಧ್ಯಬಿಂದು ಎಸ್ಸು ಮತ್ತು ಡಿ ಸಿಯ ಮಧ್ಯಬಿಂದು ಆರು, ಅದನ್ನು ಸೇರಿಸಿದಾಗ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಎಸ್ ಆರ್ ಅನ್ನೋದು ಎ ಸಿಯ ಅರ್ಧದಷ್ಟು, ಅಷ್ಟೇ ಅಲ್ಲದೆ ಎ ಸಿಗೆ ಸಮಾನಾಂತರ ಅಂತ ಕೂಡ ಬರ್ಕೊಬೋದಲ್ವಾ. ಈಗ ನೆಕ್ಸ್ಟು ನಾವು ಏನು ಸಾಧಿಸ್ಬೇಕು ಎರಡನೇ ಪ್ರಶ್ನೆಗೆ, ಅವಾಗ ಯಾವ ತ್ರಿಭುಜ ತೊಗೊಬೇಕು ನೋಡೋದಾದರೆ ಆವಾಗ ನಾವು ಇಲ್ಲಿ ಕೆಳಗಡೆ ಎ ಬಿ ಸಿ ತ್ರಿಭುಜ ತೊಗೊಂಡು ಅದೇ ರೀತಿ ಪಿ ಕ್ಯೂ ಅನ್ನೋದು ಎಸ್ ಆರಿಗೆ ಸಮಾನ ತೋರಿಸ್ಬೇಕಲ್ವಾ. ಈಗ ಎ ಬಿ ಸಿ ತ್ರಿಭುಜದಲ್ಲೂ ಇದೇ ರೀತಿನೇ ನೀವು ಬರ್ಕೊಳ್ಳೋದಾದರೆ ಪಿ ಮತ್ತು ಕ್ಯೂಗಳೇನಾಗಿದ್ದಾವೆ, ಎ ಬಿ ಮತ್ತು ಬಿ ಸಿಯ ಮಧ್ಯಬಿಂದುಗಳಾಗಿವೆ. ಹಾಗಾದರೆ ಪಿ ಕ್ಯೂ ಅನ್ನೋದು ಎ ಸಿಗೆ ಮೂರನೇ ಬಾಹುವಿಗೆ ಸಮಾಂತರ ಮತ್ತು ಅದರ ಅರ್ಧದಷ್ಟು ಅನ್ನೋದನ್ನು ನಾವು ಪ್ರಮೇಯದಿಂದ ತಿಳಿಸ್ಕೊಡ್ತೀವಿ. ಹಾಗಾದರೆ 1 ಮತ್ತು 2ರಿಂದ ನೀವೇನು ತಿಳ್ಕೊತೀರಾ ಅಂದರೆ ಎಸ್ ಆರ್ ಅನ್ನೋದು ಪಿ ಕ್ಯೂಗೆ ಸಮ ಇರುತ್ತೆ, ಅಷ್ಟೇ ಅಲ್ಲದೆ ಸಮಾಂತರನೂ ಇರುತ್ತೆ. ಹಾಗಾದರೆ ಅದರಿಂದ ಮೂರನೇ ಬಾಹುವನ್ನು ನಾವು ಬರೆಯೋದಾದರೆ ಆರ್ ಕ್ಯೂ ಅನ್ನೋದು ಎಸ್ ಪಿಗೆ ಏನಾಗಿರುತ್ತೆ ಸಮ ಮತ್ತು ಸಮಾಂತರ. ಹಾಗಾದರೆ 4 ಬಾಹುಗಳು ಸಮ ಮತ್ತು ಸಮಾನಾಂತರ ಅಂತ ಬಂದಾಗ ಇದು ಒಂದು ಸಮಾಂತರ ಚತುರ್ಭುಜ ಅನ್ನೋದು ನಾವು ಗಮನಿಸ್ಬೋದು. ಮುಂದಿನ ಲೆಕ್ಕಕ್ಕೆ ನಾವು ಹೋಗೋಣ. ಎರಡನೇ ಲೆಕ್ಕ ಏನು ಹೇಳ್ತಾರೆ ನೋಡ್ರಿ, ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಅಂತ ಕೊಟ್ಟಿದ್ದಾರೆ. ವಜ್ರಾಕೃತಿ ಅಂತ ಕೊಟ್ಟಾಗ ಇಲ್ಲೂ ಕೂಡ 4 ಬಾಹುಗಳು ಸಮಾನಾಂತರ ಅನ್ನೋದನ್ನ ನೀವು ಗಮನಿಸ್ಬೋದು, ಸಮ ಮತ್ತು ಸಮಾನಾಂತರ. ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎ 4 ಬಾಹುಗಳ ಮಧ್ಯಬಿಂದುಗಳು ಪಿ ಕ್ಯೂ ಆರ್ ಮತ್ತು ಎಸ್ ಆದರೆ ಈ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಅಂತ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಅವ್ರು ಕೊಟ್ಟಿರೋದನ್ನೇ ನಾವು ತಗೊಳೋದಾದರೆ ಎ ಬಿ ಸಿ ಡಿ ವಜ್ರಾಕೃತಿ ಅಂತ ತಗೊಳ್ಳೋಣ. ವಜ್ರಾಕೃತಿ ಅಂತ ಬಂದಾಗ ಇಲ್ಲೂ ಕರ್ಣಗಳನ್ನ ಎಳೆದಾಗ ನಿಮಗೆ ತ್ರಿಭುಜ 4 ತ್ರಿಭುಜ ಬರುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಗಮನಿಸೋದಾದರೆ ಈಗ ಮೊದಲನೇದಾಗಿ ಎ ಬಿ ಡಿ ಅನ್ನೋ ಒಂದು ತ್ರಿಭುಜವನ್ನು ನಾನು ತಗೊತಾ ಇದ್ದೀನಿ. ಗಮನಿಸ್ರಿ, ಎ ಬಿ ಡಿ ತ್ರಿಭುಜ ತಗೊಂಡ್ರೆ ಪಿ ಕ್ಯೂ ಅನ್ನೋದು ಎ ಬಿ ಮತ್ತು ಎ ಡಿಯ ಮಧ್ಯಬಿಂದುಗಳು, ಅದು ಮೂರನೇ ಬಾಹುವಿಗೆ ಸಮ ಮತ್ತು ಅರ್ಧದಷ್ಟು ಅನ್ನೋದನ್ನು ನಾವು ಗಮನಿಸಿ. ಪಿ ಎಸ್ ಅನ್ನೋದು ಬಿ ಡಿಗೆ ಸಮಾನಾಂತರ ಮತ್ತು ಅರ್ಧದಷ್ಟು, ಪಿ ಎಸ್ ಅನ್ನೋದು ಅರ್ಧ ಬಿ ಡಿ ಅಂತ ಬರ್ಕೊಂಡಿದ್ದೀವಿ. ಇದು ಮೊದಲನೇ ಹೇಳಿಕೆ ಆಯಿತು. ನೆಕ್ಸ್ಟ್ ಅದೇ ರೀತಿ ಕೆಳಗಡೆ ಇನ್ನೊಂದು ತ್ರಿಭುಜ ಕಾಣುತ್ತಲ್ವ ನಿಮಗೆ, ಇದರಲ್ಲೂ ಅದೇ ರೀತಿ ಬರಿಬೋದಾ ಮಕ್ಕಳ. ಬಿ ಸಿಯ ಮಧ್ಯಬಿಂದು ಕ್ಯೂ, ಡಿ ಸಿಯ ಮಧ್ಯಬಿಂದು ಆರು. ಹಾಗಾದರೆ ಕ್ಯೂ ಆರ್ ಅನ್ನೋದು ಬಿ ಡಿಗೆ
ಸಮಾನಾಂತರ ಮತ್ತು ಅದರ ಅರ್ಧದಷ್ಟು ಅಂತ ಎರಡನೇ ಹೇಳಿಕೆ ಬರ್ಕೊಳ್ರಿ. ಈಗ 1 ಮತ್ತು 2 ಸೇರಿಸಿದಾಗ ನೀವೇನನ್ನು ಗಮನಿಸ್ತೀರಾ? ಇಲ್ಲಿ ನೋಡಿರಿ, ಪಿ ಎಸ್ ಮತ್ತು ಕ್ಯೂ ಆರ್ ಒಂದಕ್ಕೊಂದು ಸಮ ಅನ್ನೋದನ್ನು ನೀವು ನೋಡ್ತೀರಾ. ಸಮ ಅಂದರೆ ಸಮಾನಾಂತರ ಕೂಡ ಆಗಿರುತ್ತೆ. ಹಾಗಾದರೆ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ನಾವು ಸಾಧಿಸ್ದಂಗಾಯಿತು. ಅದರಲ್ಲಿ ಮತ್ತೆ ಏನು ಹೇಳ್ತಾರೆ ನೋಡ್ರಿ, ಇದು ಒಂದು ಆಯತ ಅಂತ ತೋರಿಸ್ರಿ ಅಂತ ಹೇಳಿರೋದ್ರಿಂದ ಈಗೇನು ಮಾಡೋಣ, ಪಿ ಎಸ್ ಮತ್ತು ಇಲ್ಲೇನಾಗುತ್ತೆ ಬಿ ಡಿ, ಇವು ಒಂದಕ್ಕೊಂದು ಸಮಾನಾಂತರ ಅಂತ ನಮಗೆ ಗೊತ್ತಲ್ವಾ. ಅದೇ ರೀತಿಯೇ ಇನ್ನೊಂದು ಏನು ಹೇಳ್ಬೋದು, ಪಿ ಇ ಮತ್ತು ಅದರ ಅರ್ಧದಷ್ಟು ತೊಗೊಳೋದಾದರೆ ಪಿ ಇ ಅನ್ನೋದು ಇಲ್ಲಿ ನೋಡಿರಿ, ಪಿ ಇ ಅನ್ನೋದು ಬಿ ಡಿಯ ಅರ್ಧದಷ್ಟು, ಇಲ್ಲಿ ಒಂದು ಭಾಗ ಬಿ ಡಿಯ ಒಂದು ಭಾಗ ಎಫ್ ಒ, ಅದಕ್ಕೇನಾಗಿರುತ್ತೆ ಸಮಾನಾಂತರ ಆಗಿರುತ್ತೆ. ಅದೇ ರೀತಿ ಪಿ ಕ್ಯೂಗೂ ಕೂಡ ನೀವು ಬರೆಯೋದಾದರೆ ಪಿ ಕ್ಯೂ ಎ ಸಿಗೆ ಏನಾಗಿರುತ್ತೆ ಸಮಾನಾಂತರ. ಅದೇ ರೀತಿ ಪಿ ಎಫ್ ಅನ್ನೋದು ಇಲ್ಲೇನಾಗಿರುತ್ತೆ ಅಂದರೆ ಓ ಇ ಅಂತಕ್ಕಂಥದ್ದು, ಇದಕ್ಕೆ ಸಮಾನಾಂತರ ಅನ್ನೋದನ್ನು ಬರಿಬೋದು. ಹಾಗಾದರೆ ಪಿ ಎಫ್ ಒ ಇ ಒಂದು ಸಮಾಂತರ ಚತುರ್ಭುಜ. ಹಾಗಾದರೆ ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅನ್ನೋದಾದರೆ ನಮಗೆ 90 ಡಿಗ್ರಿ ಬರಲೇಬೇಕಲ್ವಾ. ಹಾಗಾದರೆ ಬಿ ಒ ಇ ಇಲ್ಲೂ 90 ಡಿಗ್ರಿ ಇರುತ್ತೆ, ಎಫ್ ಒ ಇ ಅದು ಕೂಡ 90 ಡಿಗ್ರಿ. ಹಾಗಾದರೆ ಪಿ ಇ ಒ ಇ ಪಿ ಎಫ್ ಒ ಇ ಇಲ್ಲಿ ನೋಡ್ರಿ, ಈ ಚತುರ್ಭುಜ ಪಿ ಎಫ್ ಒ ಇ ಇದೇನಾಗಿರುತ್ತೆ, ಅಲ್ಲಿ 90 ಡಿಗ್ರಿ ಇದೆ ಅಂದರೆ 4 ಕೂಡ 90 ಡಿಗ್ರಿ ಆಗಿರಬೇಕಂದ್ರೆ ಇದು ಒಂದು ಎಂಥ ಚತುರ್ಭುಜ, ಇದು ಒಂದು ಆಯತ ಅನ್ನೋದನ್ನು ನೀವು ಗಮನಿಸ್ಬೋದು. ನೆಕ್ಸ್ಟ್ ಎರಡನೇ ಲೆಕ್ಕಕ್ಕೆ ಬರೋದಾದರೆ ಎ ಬಿ ಸಿ ಡಿ ಒಂದು ಆಯತ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಆಯತ ಅಂದರೆ ಅಭಿಮುಖ ಬಾಹುಗಳು ಸಮ. ಹಾಗಾದರೆ ಎ ಬಿ ಬಿ ಸಿ ಸಿ ಡಿ 4 ಬಾಹುಗಳ ಮಧ್ಯಬಿಂದುಗಳು ಇಲ್ಲೂ ಕೂಡ ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿರೋದ್ರಿಂದ ಇದು ವಜ್ರಾಕೃತಿ ಅಂತ ತೋರಿಸ್ರಿ. ಯಾವುದು? ಪಿ ಕ್ಯೂ ಆರ್ ಎಸ್. ಈಗ ಫಸ್ಟ್ ಎ ಬಿ ಸಿ ಡಿ ಏನು ಆಯತ ಅಲ್ವಾ, ಅದನ್ನು ಬರ್ಕೊಳ್ರಿ. ಅದರಲ್ಲಿ ಕರ್ಣ ಯಾವ್ಯಾವು? ಎ ಸಿ ಮತ್ತು ಬಿ ಡಿ. ನೋಡಿರಿ, ಎ ಸಿ ಮತ್ತು ಬಿ ಡಿ ಕರ್ಣಗಳು. ಹಾಗಾದರೆ ಆವಾಗ ಎಷ್ಟು ತ್ರಿಭುಜ ಬರುತ್ತೆ ನಿಮಗೆ? ಅದರಲ್ಲಿ ಯಾವುದಾದ್ರೂ ಎರಡೆರಡನ್ನೇ ನಾವು ತಗೊತಾ ಹೋಗೋದಾದರೆ ಫಸ್ಟಿಗೆ ಎ ಬಿ ಡಿ ಈ ತ್ರಿಭುಜ ತಗೊಳ್ಳೋಣ. ಎ ಬಿ ಡಿ ತ್ರಿಭುಜದಲ್ಲಿ ಪಿ ಮತ್ತು ಕ್ಯೂ ಏನಾಗುತ್ತೆ, ಎ ಬಿ ಮತ್ತು ಎ ಡಿಯ ಮಧ್ಯಬಿಂದುಗಳಾದರೆ ಅವುಗಳನ್ನ ಸೇರಿಸಿದರೆ ಪಿ ಕ್ಯೂ ಅನ್ನೋದು ಬಿ ಡಿಗೆ ಏನಾಗುತ್ತೆ ಸಮಾಂತರ ಮತ್ತು ಅದರ ಅರ್ಧದಷ್ಟು ಅಂತ ಬರಿಬೋದು. ಸೊ ಹಾಗಾದರೆ ಎ ಸಿ ಅನ್ನೋದು ಯಾವುದಕ್ಕೆ ಸಮನಾಗಿರುತ್ತೆ ಅಂತ ನಾವೀಗಾಗಲೇ ಹೇಳ್ಬೋದು, ಬಿ ಡಿ, ಯಾಕಂದರೆ ಕರ್ಣಗಳು ಸಮ ಅಲ್ವಾ. ಸೊ ಹಾಗಾದರೆ ನೆಕ್ಸ್ಟ್ ತ್ರಿಭುಜ ಬಿ ಸಿ ಡಿ ಇಲ್ಲಿದೆ ನೋಡಿರಿ, ಕೆಳಗಿನ ತ್ರಿಭುಜ ತೊಗೊಂಡು ಇಲ್ಲೂ ಅಷ್ಟೇ ಎಸ್ ಆರ್ ಅನ್ನೋದು ಬಿ ಡಿಗೆ ಸಮಾನಾಂತರ, ಅದರ ಅರ್ಧದಷ್ಟು ಅಂತ ಬರ್ಕೊಳ್ರಿ. ಬಿ ಡಿ ಅಂದರೂ ಒಂದೇ, ಎ ಸಿ ಅಂದರೂ ಒಂದೇ. ಹಾಗಾದರೆ 1 ಮತ್ತು 2ರಿಂದ ನೀವು ಏನನ್ನು ಗಮನಿಸ್ತೀರಾ? ಒಂದೇ ಅಂಶಕ್ಕೆ ಸಮನಾಗಿರುವ 2 ಅಂಶಗಳು ಪರಸ್ಪರ ಸಮ. ಇದರರ್ಥ ಪಿ ಕ್ಯೂ ಅನ್ನೋದು ಎಸ್ ಆರಿಗೆ ಸಮ ಅಷ್ಟೇ ಅಲ್ಲದೆ ಸಮಾಂತರ. ಹಾಗಾದರೆ ಪಿ ಕ್ಯೂ ಆರ್ ಎಸ್ ಎಂತಹ ಚತುರ್ಭುಜ ಆಯಿತು? ಸಮಾನಾಂತರ ಚತುರ್ಭುಜ. ಈಗ ವಜ್ರಾಕೃತಿ ಅಂತ ತೋರಿಸ್ಬೇಕಲ್ವಾ. ಸೊ ಹಾಗಾಗಿ ಅಲ್ಲಿ ಎಲ್ಲ ಬಾಹುಗಳು ಸಮನಾಗಿದ್ದಾವೆ ಅನ್ನೋದನ್ನು ನಾವೀಗ ತೋರಿಸೋದಾದರೆ ಮೂರನೇ ಒಂದು ಹಂತದಲ್ಲಿ ನಾವೇನು ಬರಿಬೋದು? ಹಾಗಾದರೆ ಈ ಪಿ ಎಸ್ ಅಂತಕ್ಕಂಥದ್ದು ಯಾವುದಕ್ಕೆ? ಕ್ಯೂ ಆರಿಗೆ ಸಮ ಮತ್ತು ಎ ಸಿಯ ಅರ್ಧದಷ್ಟು ಅಂತ ಕೂಡ ನಾವು ಮೂರನೇ ಸಮೀಕರಣ ಬರ್ಕೊಂಡು, ಹಾಗಾದರೆ 1 ಮತ್ತು 2 ಮತ್ತು 3ರಿಂದ ಏನು ಗಮನಿಸ್ತೀರಾ? ಪಿ ಕ್ಯೂ ಎಸ್ ಆರಿಗೆ ಸಮ, ಎಸ್ ಆರು ಪಿ ಎಸ್ಸಿಗೆ ಸಮ, ಪಿ ಎಸ್ ಕ್ಯೂ ಆರಿಗೆ ಸಮ. 4 ಬಾಹುಗಳು ಸಮ ಮತ್ತು ಸಮಾಂತರ ಅಂದರೆ ಇದು ಎಂಥ ಚತುರ್ಭುಜ ಆಗುತ್ತೆ? ಸಮಾನಾಂತರ ಚತುರ್ಭುಜ. ಅಷ್ಟೇ ಅಲ್ಲದೆ ಇದು ಒಂದು ವಜ್ರಾಕೃತಿ ಅಂತ ಕೂಡ ನೀವು ಹೇಳ್ಬೋದು. 4ನೇದು ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಅಭಿಮುಖ ಬಾಹುಗಳು ಯಾವುದಾದ್ರೂ ಒಂದು ಜೊತೆ ಅಭಿಮುಖ ಬಾಹು ಸಮಾಂತರ ಅಂತ ಹೇಳ್ಬೋದು. ಇದರಲ್ಲಿ ಬಿ ಡಿ ಕರ್ಣ, ಇಲ್ಲಿ ನೋಡ್ರಿ, ಬಿ ಡಿ ಕರ್ಣ ಗಮನಿಸ್ತಾ ಇದ್ದೀರಾ ನೀವು. ಮತ್ತು ಅಷ್ಟೇ ಅಲ್ಲದೆ ಎ ಡಿಯ ಮಧ್ಯಬಿಂದು ಇ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ
ಈ ಮೂಲಕ ಎ ಬಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೀರಿ. ಅದು ಬಿ ಸಿಯನ್ನು ಯಾವ ಭಾಗದಲ್ಲಿ ಛೇದಿಸಬೇಕು? ಎಫ್ ಬಿಂದುವಿನಲ್ಲಿ. ಆವಾಗ ಬಿ ಸಿಯ ಮಧ್ಯಬಿಂದು ಎಫ್ ಅಂತ ತೋರಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲೂ ಅಷ್ಟೇ 2 ತ್ರಿಭುಜ ಬರುತ್ತೆ. ಅದರಲ್ಲಿ ನಾನು ಮೊದಲನೇದು ಎ ಬಿ ಡಿ ಅಂತ ತೊಗೊಳೋದಾದರೆ ಆ ಎ ಬಿ ಡಿಯಲ್ಲಿ ಏನಾಗುತ್ತೆ ಮಕ್ಕಳು? ಇ ಅನ್ನೋದು ಎ ಡಿಯ ಮಧ್ಯಬಿಂದು ಅಂತ ಅನ್ನೋದಾದರೆ ಆವಾಗ ಇ ಪಿ ಅನ್ನೋದು ಏನಾಗಿರುತ್ತೆ? ಎ ಬಿಗೆ ಸಮಾನಾಂತರ ಆಗಿರುತ್ತೆ ಅನ್ನೋದನ್ನ ಬರಿಬೋದು. ಅದೇ ರೀತಿ ಪಿ ಯು ಬಿ ಡಿಯನ್ನು ಏನು ಮಾಡ್ತಾಯಿದೆ? ಇಲ್ಲಿ ಮಧ್ಯಬಿಂದು ಆಗಿದೆ. ಹಾಗಾದರೆ ತ್ರಿಭುಜ ಬಿ ಡಿ ಸಿ ತಗೊಂಡಾಗ ಈ ಮಧ್ಯಬಿಂದುವಿನ ಮೂಲಕ ಇಲ್ಲಿ ಇನ್ನೊಂದು ರೇಖೆಯನ್ನು ಎಫ್ಗೆ ಎಳೆದಿದ್ದೀರ ಅನ್ನೋದಾದರೆ ಇದು ಡಿ ಸಿಗೆ ಏನಾಗಿರುತ್ತೆ? ಸಮಾನಾಂತರ ಆಗಿರುತ್ತೆ. ಸೊ ಹಾಗಾದರೆ ತ್ರಿಭುಜ ಬಿ ಡಿ ಸಿನಲ್ಲಿ ಪಿ ಯು ಏನಾಗ್ತಾಯಿದೆ? ಬಿ ಡಿಯ ಮಧ್ಯಬಿಂದು ಆಗೋದ್ರಿಂದ ನಾವೇನಂತ ಬರಿಬೋದು? ಪಿ ಎಫ್ ಸಮಾನಾಂತರ ಎ ಬಿ ಸಮಾನಾಂತರ ಸಿ ಡಿ ಅಂತ ಬರಿಬೋದು. ಹಾಗಾದರೆ ಎಫ್ ಅನ್ನೋದು ಬಿ ಸಿಯ ಮಧ್ಯಬಿಂದು ಆಗಿದೆ ಅನ್ನೋದನ್ನ ತೋರಿಸ್ದಂಗಾಯ್ತು. ನೆಕ್ಸ್ಟ್ 5ನೇ ಲೆಕ್ಕಕ್ಕೆ ಹೋಗೋದಾದರೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಮತ್ತು ಸಿ ಡಿ ಬಾಹುಗಳ ಮಧ್ಯಬಿಂದುಗಳನ್ನ ಇಲ್ಲೂ ಕೊಟ್ಟಿದ್ದಾರೆ. ಕ್ರಮವಾಗಿ ಇ ಮತ್ತು ಎಫ್ ಆಗಿದೆ. ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಗಮನಿಸ್ತಾ ಇದ್ದೀರಲ್ವ? ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳನ್ನ ಏನು ಮಾಡ್ತಾ ಇದ್ದಾರಂತೆ? ಬೀಡೀಕರಣವನ್ನು ತ್ರಿಭಾಗಿಸುತ್ತದೆ ಎಂದು ತೋರಿಸಿ ಅನ್ನೋದನ್ನು ಗಮನಿಸ್ಬೋದು. ಈಗ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋದಾದರೆ ನಾವು ಎಫ್ ಅಂತಕ್ಕಂಥದ್ದು ಸಿ ಡಿಯ ಮಧ್ಯಬಿಂದು. ಇದರ ಅರ್ಥ ಏನು? ಸಿ ಎಫ್ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ, ಸಿ ಎಫ್ ಅಂತಕ್ಕಂಥದ್ದನ್ನ ನಾವೇನಂತ ಬರಿಬೋದು? ಆ ಸಿ ಡಿ, ಈ ಸಿ ಡಿಯ ಅರ್ಧದಷ್ಟು ಅಂತ ಬರಿಬೋದು ಮಧ್ಯಬಿಂದು ಪ್ರಕಾರ. ಅದೇ ರೀತಿ ಇ ಅನ್ನು ನೀವು ಬರೆಯೋದಾದರೆ ಎ ಬಿಯ ಮಧ್ಯಬಿಂದು ಅಂದರೆ ಎ ಇ ಅಂತಕ್ಕಂಥದ್ದು ಅರ್ಧ ಎ ಬಿ ಅಂತ ಬರಿಬೋದು. ಹಾಗಾದರೆ ಎ ಬಿ ಯಾವುದಕ್ಕೆ ಸಮ? ಸಿ ಡಿಗೆ ಸಮ. ಯಾಕಂದರೆ ಇದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಇದರಿಂದ ಏನು ಹೇಳ್ಬೋದು ನೀವು? ಎ ಸಿ ಎಫ್ ಅನ್ನೋದು ಎ ಇಗೆ ಸಮ, ಅಷ್ಟೇ ಅಲ್ಲದೆ ಸಮಾಂತರ. ಹಾಗಾದರೆ ಇಲ್ಲೊಂದು ಚತುರ್ಭುಜನೇ ಬರುತ್ತೆ ನೋಡಿರಿ ನೀವು. ಹಾಗಾದರೆ ಗಮನಿಸೋದಾದರೆ ಯಾವುದು ಅಂದರೆ ಎ ಇ ಸಿ, ಇಲ್ಲಿ ನೋಡ್ರಿ ಎ ಇ ಸಿ ಎಫ್, ಎ ಇ ಸಿ ಎಫ್ ಅನ್ನೋದಾಗಾದರೆ ಒಂದು ಸಮಾಂತರ ಚತುರ್ಭುಜ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಬರೆಯೋದಾದರೆ ಎ ಎಫ್ ಅನ್ನೋದು ಯಾವುದಕ್ಕೆ? ಸಿ ಇಗೆ ಸಮಾನಾಂತರ ಅಂತ ಬರಿಬೋದು. ಅದೇ ರೀತಿ ಎ ಪಿ ಅನ್ನೋದು ಇ ಕ್ಯೂಗೆ ಸಮಾನಾಂತರ. ಅದೇ ರೀತಿ ಪಿ ಎಫ್ ಅನ್ನೋದು ಕ್ಯೂ ಸಿಗೆ ಸಮಾನಾಂತರ ಅಂತ ಬರಿಬೋದು. ಈಗ ಇನ್ನೊಂದು ತ್ರಿಭುಜವನ್ನು ನಾವು ಗಮನಿಸೋದಾದರೆ ಯಾವುದು? ಎ ಬಿ ಪಿ. ಇಲ್ಲಿ ನೋಡ್ರಿ ಎ ಬಿ ಪಿ, ಈ ತ್ರಿಭುಜವನ್ನು ಗಮನಿಸ್ರಿ. ಇದರಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ನೋಡ್ರಿ, ಇ ಅನ್ನೋದು ಎ ಬಿಯ ಮಧ್ಯಬಿಂದು ಅನ್ನೋದಾದರೆ ಎ ಪಿ ಅಂತಕ್ಕಂಥದ್ದು ಇ ಕ್ಯೂಗೆ ಸಮಾನಾಂತರ ಆಗಿರುತ್ತೆ. ಅದೇ ರೀತಿ ಕ್ಯೂ ಅನ್ನೋದು ಬಿ ಪಿಯ ಮಧ್ಯಬಿಂದು ಆಗೋದಾದರೆ ಇಲ್ಲಿ ಬಿ ಕ್ಯೂ ಬಿ ಪಿಗೆ ಪಿ ಕ್ಯೂಗೆ ಸಮ. ಅದೇ ರೀತಿ ಇನ್ನೊಂದು ತ್ರಿಭುಜ ತಗೊಳೋದಾದರೆ ಸಿ ಡಿ ಕ್ಯೂ ಅಂತಕ್ಕಂಥದ್ದು, ಇಲ್ಲಿ ನೋಡ್ರಿ ಸಿ ಡಿ ಕ್ಯೂ, ಇದನ್ನು ಗಮನಿಸ್ರಿ. ಇದರಲ್ಲೂ ಕೂಡ ಏನಾಗುತ್ತೆ? ಎಫ್ ಅನ್ನೋದು ಈಗಾಗಲೇ ತಗೊಂಡಿದ್ದೀವಿ ನಾವು. ಸಿ ಡಿಯ ಮಧ್ಯಬಿಂದು ಪಿ ಎಫ್ ಅನ್ನೋದು ಸಿ ಕ್ಯೂಗೆ ಸಮಾನಾಂತರವಾಗಿರುತ್ತೆ. ಹಾಗಾದರೆ ಪಿ ಯು ಡಿ ಕ್ಯೂ, ಈ ಪಿ ಅನ್ನೋದೇನಾಗಿದೆ? ಡಿ ಕ್ಯೂನ ಮಧ್ಯಬಿಂದು ಆಗಿರೋದ್ರಿಂದ ಡಿ ಪಿ ಈಕ್ವಲ್ಸ್ ಪಿ ಕ್ಯೂ ಆಗುತ್ತೆ. ಹಾಗಾದ್ರೆ 1 ಮತ್ತು 2ರಿಂದ ಬಿ ಕ್ಯೂ ಅನ್ನೋದು ಪಿ ಕ್ಯೂಗೆ ಸಮ, ಪಿ ಕ್ಯೂ ಅನ್ನೋದು ಡಿ ಪಿ. ಹಾಗಾದರೆ ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಏನು ಮಾಡ್ತಾ ಇದ್ದಾವೆ? ಬೀಡೀಕರಣವನ್ನು ತ್ರಿಭಾಗಿಸ್ತಾ ಇದ್ದಾವೆ ಅನ್ನೋದನ್ನ ನಾವು ಗಮನಿಸ್ಬೋದು. ಮುಂದಿನ ಲೆಕ್ಕಕ್ಕೆ ಹೋಗೋಣ. 6ನೇದು, ಒಂದು ಚತುರ್ಭುಜದ ಅಭಿಮುಖ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ತೋರಿಸಿ. ಇಲ್ಲೂ ಅಷ್ಟೇ ಎ ಬಿ ಸಿ ಡಿ ಒಂದು ಚತುರ್ಭುಜ ಅಷ್ಟೇ ಇದು. ಹಾಗಾದರೆ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ?
ಎಲ್ಲ ಬಾಹುಗಳ ಮಧ್ಯಬಿಂದು ಒಂದು ಪಿ ಕ್ಯೂ, ಇನ್ನೊಂದು ಪಿ ಕ್ಯೂ ಆರ್ ಮತ್ತು ಎಸ್ ಅಂತ ಕ್ರಮವಾಗಿ ತಗೊಂಡು ಅವು ಎ ಬಿ ಬಿ ಸಿ ಸಿ ಡಿ ಎ ಡಿಯ ಮಧ್ಯಬಿಂದುಗಳನ್ನು ತಗೊಂಡ್ಬಿಟ್ಟಿದ್ದೀನಿ. ಆವಾಗ ನಿಮಗೆ ಇಲ್ಲಿ ಸಾಕಷ್ಟು ತ್ರಿಭುಜಗಳು ಸಿಗುತ್ತೆ. ಅದರಲ್ಲಿ ನಾನು ಎ ಬಿ ಡಿ ಅಂತಕ್ಕಂಥದ್ದನ್ನ ನಾನು ಮೊದಲನೇ ತ್ರಿಭುಜವಾಗಿ ತೊಗೊಳೋದಾದರೆ ಎ ಬಿ ಡಿ ಅಂತ ತೊಗೊಳೋದಾದರೆ ಇಲ್ಲೇನಾಗುತ್ತೆ, ಪಿ ಅನ್ನೋದು ಎ ಬಿಯ ಮಧ್ಯಬಿಂದು, ಎಸ್ ಅನ್ನೋದು ಎ ಡಿ. ಹಾಗಾದರೆ ಇಲ್ಲಿ ಮಧ್ಯಬಿಂದುಗಳಾಗಿರೋದ್ರಿಂದ ಎ ಬಿ ಮತ್ತು ಎ ಡಿ ಬಾಹುಗಳ ಮಧ್ಯಬಿಂದುಗಳು ಅನ್ನೋ ಅರ್ಥ ಏನಾಗುತ್ತೆ, ಪಿ ಎಸ್ ಅನ್ನೋದು ಬಿ ಡಿಗೆ ಸಮಾನಾಂತರ, ಅಷ್ಟೇ ಅಲ್ಲದೆ ಅದರ ಅರ್ಧದಷ್ಟು. ನೆಕ್ಸ್ಟ್ ಅದೇ ರೀತಿ ಕೆಳಗಿಂದ ಇನ್ನೊಂದು ತ್ರಿಭುಜ ತಗೊಳ್ರಿ, ಯಾವುದು ಬಿ ಸಿ ಡಿ. ಇದನ್ನು ತಗೊಳ್ರಿ. ಬಿ ಸಿ ಡಿ ತಗೊಂಡಾಗ ಇಲ್ಲೇನಾಗುತ್ತೆ ಮಕ್ಕಳ, ಕ್ಯೂ ಆರ್ ಅನ್ನೋದು ಬಿ ಡಿಗೆ ಸಮಾನಾಂತರ ಮತ್ತು ಅದ್ರದ್ದು ಅರ್ಧದಷ್ಟು ಅಂತ ಬರ್ಕೊಂಡಿದ್ದೀವಿ. ಹಾಗಾದರೆ 1 ಮತ್ತು 2 ಎರಡನ್ನು ಹೋಲಿಸಿದ್ರೆ ಏನು ಗೊತ್ತಾಗುತ್ತೆ ನಿಮಗೆ, ಪಿ ಎಸ್ ಅನ್ನೋದು ಕ್ಯೂ ಆರಿಗೆ ಸಮ ಇರುತ್ತೆ, ಅಷ್ಟೇ ಅಲ್ಲದೆ ಸಮಾನಾಂತರ. ಹಾಗಾದರೆ ಇದೆಂತಹ ತ್ರಿಭುಜ ಆಯಿತು, ಸಮಾಂತರ ತ್ರಿಭುಜ. ಯಾಕಂದರೆ ಪಿ ಆರ್ ಮತ್ತು ಕ್ಯೂ ಎಸ್ ಪರಸ್ಪರ ಅರ್ಧಿಸುತ್ತವೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ದಂಗಾಗಿದೆ. ಸೊ ನೆಕ್ಸ್ಟು ಕೊನೆ ಲೆಕ್ಕಕ್ಕೆ ಹೋಗೋಣ. ಎ ಬಿ ಸಿ ಅನ್ನೋ ಒಂದು ತ್ರಿಭುಜ ಇದು ಸಿಯಲ್ಲಿ ಲಂಬಕೋನವನ್ನು ಉಂಟು ಮಾಡಿದೆ ಅನ್ನೋದಾದರೆ ಒಂದು ಲಂಬಕೋನ ತ್ರಿಭುಜ ತಾನೇ ಇದು. ಹಾಗಾದರೆ ವಿಕರ್ಣ ಎ ಬಿಯ ಮಧ್ಯಬಿಂದು, ವಿಕರ್ಣ ಎ ಬಿ ಅಲ್ವಾ, ಅದರಲ್ಲಿ ಒಂದು ಮಧ್ಯಬಿಂದು ಎಮ್ ಅಂತೆ. ಎಮ್ ಮೂಲಕ ಬಿ ಸಿಗೆ ಸಮಾಂತರ ಎಳೆದಾಗ ಆ ಒಂದು ರೇಖೆ ಎ ಸಿಯನ್ನು ಡಿ ಬಿಂದುನಲ್ಲಿ ಛೇದಿಸೋದಾದರೆ ನೀವು ಎ ಸಿ ಮಧ್ಯಬಿಂದು ಡಿ ಅಂತ ಹೇಳಬೇಕು. ಅಷ್ಟೇ ಅಲ್ಲದೆ ಎಮ್ ಡಿ ಅಂತಕ್ಕಂಥದ್ದು ಲಂಬಾರ್ಧಕ ಆಗಿರುತ್ತೆ ಎ ಸಿ ಬಾಹುಗೆ. ಅಷ್ಟೇ ಅಲ್ಲದೆ ಸಿ ಎಮ್ ಅನ್ನೋದು ಎಮ್ ಎ ಅದರ ಅರ್ಧದಷ್ಟು ಎ ಬಿ ಅಂತ ತೋರಿಸ್ರಿ. ಮೊದಲನೇದಾಗಿ ಲಂಬಕೋನ ತ್ರಿಭುಜ ಅಂದರೆ 90 ಡಿಗ್ರಿಗೆ ಅಭಿಮುಖವಾಗಿರೋದು ಕರ್ಣ ಅಲ್ವಾ. ಸೊ ಹಾಗಾಗಿ ಎ ಬಿ ವಿಕರ್ಣ ಅಂತ ತೊಗೊಂಡ್ಬಿಡೋಣ. ಅದರ ಮಧ್ಯಬಿಂದು ಎಮ್ ಅಂತ ಹೇಳಿರೋದ್ರಿಂದ ಇದರ ಅರ್ಥ ಏನು ಹೇಳ್ಬೋದು ನೀವು, ಎಮ್ ಡಿ ಅನ್ನೋದು ಬಿ ಸಿಗೆ ಸಮಾನಾಂತರ ಅಂತ ಹೇಳ್ಬೋದು. ಅದೇ ರೀತಿ ಡಿ ಯು ಎ ಸಿಯ ಮಧ್ಯಬಿಂದು ಅಂದರೆ ಅರ್ಥ ಇಲ್ಲೂ ಅಷ್ಟೇ ಆ ಡಿ ಯು ಎ ಸಿಯ ಮಧ್ಯಬಿಂದು ಆಗಿರೋದ್ರಿಂದ ನೀವು ಎಮ್ ಡಿ ಅನ್ನೋದು ಬಿ ಸಿಗೆ ಸಮಾನಾಂತರ ಅನ್ಬೋದು. ಹಾಗಾದರೆ ಎ ಸಿ ಯು ನೋಡಿರಿ, ಇದು ಎ ಸಿ ಯು ಛೇದಕ ಆಗಿರೋದ್ರಿಂದ ನೀವೇನು ಹೇಳ್ಬೋದು, ಕೋನ ಸಿ ಎಷ್ಟಿರುತ್ತೆ 90 ಡಿಗ್ರಿ, ಡಿ ಕೂಡ ಅಷ್ಟೇ ಇರುತ್ತೆ ಅನ್ನೋದನ್ನು ಗಮನಿಸ್ಬೋದು. ಯಾಕಂದರೆ ಅನುರೂಪ ಕೋನಗಳು. ಹಾಗಾದರೆ ಎಮ್ ಡಿ ಅನ್ನೋದು ಎ ಸಿಯ ಲಂಬಾರ್ಧಕ ಆಗಿರುತ್ತೆ ಅನ್ನೋದನ್ನ ಗಮನಿಸ್ಬೋದು. ಹಾಗಾದರೆ ಎರಡನೇದನ್ನ ನಾವಿಲ್ಲಿ ಮೂರನೇ ಅಂಶವನ್ನು ಗಮನಿಸೋದಾದರೆ 2 ತ್ರಿಭುಜ ತಗೊಬೇಕಾಗುತ್ತೆ. ಎ ಡಿ ಎಮ್ ಮತ್ತು ಸಿ ಡಿ ಎಮ್. ಇಲ್ಲಿ ನೋಡಿರಿ, ಸಿ ಡಿ ಎಮ್ ಈ 2 ತ್ರಿಭುಜಗಳಲ್ಲಿ ನೀವು ಏನು ಗಮನಿಸ್ತೀರಾ, ಎ ಡಿ ಅನ್ನೋದು ಸಿ ಡಿಗೆ, ಯಾಕಂದರೆ ಡಿ ಮಧ್ಯಬಿಂದು ಅಂದರೆ ಎ ಡಿ ಎಷ್ಟಿರುತ್ತೋ ಸಿ ಡಿ ಅಷ್ಟೇ ಇರುತ್ತೆ. ಆಮೇಲೆ ಡಿ ಕೋನನು 90 ಡಿಗ್ರಿ ಇದೆ ಅಂದರೆ ಸಿ ಕೂಡ 90 ಡಿಗ್ರಿ ಇದೆ. ಅಷ್ಟೇ ಅಲ್ಲದೆ ಎಮ್ ಡಿ ಅನ್ನೋದು ಉಭಯ ಸಾಮಾನ್ಯ. ಹಾಗಾದರೆ 2 ತ್ರಿಭುಜಗಳು ಸರ್ವಸಮ ಅನ್ನೋದಾದರೆ ಇಲ್ಲಿ ನೀವೇನನ್ನು ಗಮನಿಸ್ಬೋದು, ಸಿ ಎಮ್ ಅಂತಕ್ಕಂಥದ್ದು ಎಮ್ ಎಗೆ ಏನಾಗಿರುತ್ತೆ ಸಮ ಮತ್ತು ಎ ಬಿಯ ಅರ್ಧದಷ್ಟು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಹಾಗಾದರೆ ಮಕ್ಕಳ, ನಾವು ಈ ದಿನದ ಒಂದು ಅವಧಿಯಲ್ಲಿ ಮಧ್ಯಬಿಂದು ಪ್ರಮೇಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಲೆಕ್ಕಗಳನ್ನ ಬಿಡಿಸ್ಕೊಂಡಿದ್ದೀವಿ. ಈ ಒಂದು ಅಧ್ಯಾಯ ಇಲ್ಲಿ ಮುಕ್ತಾಯ ಆಗ್ತಾಯಿದೆ. ನಾವು ಮುಂದಿನ ಅವಧಿಯಲ್ಲಿ ಬೇರೆ ಒಂದು ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಈ ದಿನದ ಈ ಅವಧಿಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.